ಸೋಲಿನ ಭೀತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಮೇಕೆದಾಟು ಪಾದಯಾತ್ರೆ ಹಮ್ಮಿಕೊಂಡಿದ್ದು ಇದು ಕಾಂಗ್ರೆಸ್ನ ಅಂತ್ಯಯಾತ್ರೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿದರು. ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಗಳೂರಿನಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಪ್ರಶ್ನೆಗೆ ಅವರು ಪ್ರತಿಕ್ರಿಯೆ ನೀಡಿದರು. ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸೋಲಿನ ಭೀತಿಯಲ್ಲಿದೆ. ಮುಂದಿನ ಚುನಾವಣೆಯನ್ನ ಎದುರಿಸುವುದಕ್ಕೆ ಕಾಂಗ್ರೆಸ್ಗೆ ಆಗ್ತಾ ಇಲ್ಲ. ಇದಕ್ಕಾಗಿ ಮೇಕೆದಾಟು ವಿಚಾರವನ್ನ ಮುಂದಿಟ್ಟುಕೊಂಡು ನಾಟಕವನ್ನಾಡಲು ಪ್ರಾರಂಭ ಮಾಡಿದೆ. ಇವರದೇ ಸಿದ್ದರಾಮಯ್ಯ ಸರ್ಕಾರ, ಸಮ್ಮಿಶ್ರ ಸರ್ಕಾರಗಳು ಅಧಿಕಾರದಲ್ಲಿ ಇದ್ದಾಗ ಮೇಕೆದಾಟು ಸಮಸ್ಯೆಯನ್ನ ಇವರು ಯಾಕೆ ಪರಿಹಾರ ಮಾಡಿಲ್ಲ? ನಮ್ಮ ಸರ್ಕಾರ ಈ ಸಮಸ್ಯೆ ಪರಿಹಾರ ಮಾಡಲು ಶಕ್ತವಾಗಿದೆ ಎಂದರು. ಕಾಂಗ್ರೆಸ್ನ ಮೇಕೆದಾಟು ವಿಚಾರಕ್ಕೆ ಬಿಜೆಪಿ ಸರ್ಕಾರ ಲಾಕ್ಡೌನ್ ಘೋಷಣೆ ಮಾಡಿದೆ ಎಂದು ಕಾಂಗ್ರೆಸ್ ಮಾಡಿರುವ ಆರೋಪಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ಮೇಕೆದಾಟು ಯೋಜನೆಯ ಪಾದಯಾತ್ರೆಗೂ ಹಾಗೂ ರಾಜ್ಯದಲ್ಲಿ ಜಾರಿಯಾಗಿರುವಂತಹ ಲಾಕ್ಡೌನ್ಗೂ ಯಾವುದೇ ರೀತಿಯ ಸಂಬಂಧವಿಲ್ಲ. ಕೊರೋನಾ ತಡೆಗಟ್ಟುವ ನಿಟ್ಟಿನಲ್ಲಿ, ಜನರ ಆರೋಗ್ಯ ಕಾಪಾಡುವಂತಹ ನಿಟ್ಟಿನಲ್ಲಿ ಲಾಕ್ಡೌನ್ ಅನ್ನ ಜಾರಿ ಮಾಡಲಾಗಿದೆ ಎಂದರು. ಕೋವಿಡ್ಗೆ ಯಾವುದೇ ಜಾತಿ, ಯಾವುದೇ ಮತ, ಯಾವುದೇ ಪಾರ್ಟಿ ಇಲ್ಲ. ಕೋವಿಡ್ ಎಲ್ಲರ ಮೇಲೂ ಬರುತ್ತೆ. ನಾವು 1ನೇ ಅಲೆ ಬಂದಾಗ, 2ನೇ ಅಲೆ ಬಂದಾಗ ನೋಡಿದ್ದೇವೆ. ಹಾಗಾಗಿ 3ನೇ ಅಲೆಗಿಂತ ಮುಂಚಿತವಾಗಿ ನಾವು ಇವತ್ತು ತೀರ್ಮಾನವನ್ನು ನಮ್ಮ ಸರ್ಕಾರ ತಗೊಂಡಿದೆ, ಬೊಮ್ಮಾಯಿ ತಗೊಂಡಿದ್ದಾರೆ. ಜನರ ಪ್ರಾಣ ರಕ್ಷಣೆ ಜವಾಬ್ದಾರಿಯಲ್ಲಿ ಈ ತೀರ್ಮಾನವನ್ನು ತಗೊಂಡಿದೆ. ನೋಡಿ, ಪಂಜಾಬ್ನಲ್ಲಿ ಹೀನ ರಾಜಕಾರಣ ಆಗಿದೆ. ನಾನು ಖಂಡಿಸ್ತೇನೆ. ಒಬ್ಬ ದೇಶದ ಪ್ರಧಾನಮಂತ್ರಿಗಳು ಹೋದಾಗ ಆ ರಾಜ್ಯದ ರಕ್ಷಣೆ ಕೊಡ್ತಕ್ಕಂಥ ಆ ಸರ್ಕಾರದ ಜವಾಬ್ದಾರಿ, ಇವತ್ತು ಆ ಜವಾಬ್ದಾರಿಯಲ್ಲಿ ವಂಚಿತ ಆಗಿದೆ. ಕಾಂಗ್ರೆಸ್ ಬೇಕು ಅಂತ ರಾಜಕಾರಣವನ್ನು ಮಾಡಿದೆ. ರೈತರನ್ನು ಮುಂದಿಟ್ಕೊಂಡು ಒಂದು ರಾಜಕಾರಣ ಮಾಡ್ತಕ್ಕಂಥದ್ದು, ಪ್ರಧಾನಮಂತ್ರಿಗಳ ಕಾರ್ಯಕ್ರಮವನ್ನು ಹಾಳು ಮಾಡ್ತಕ್ಕಂಥದ್ದು. ಇದು ನನಗನ್ನಿಸ್ತದೆ ಕಾಂಗ್ರೆಸ್ ಹಿಂಬದಿಯಿಂದ ಪ್ರಧಾನಮಂತ್ರಿಗಳಿಗೆ ಹಿಂದಿನ ಬಾಗಿಲಿಂದ ಹೊಡೆಯುವಂಥ ತಂತ್ರಗಾರಿಕೆಯನ್ನು ಮಾಡಿದೆ ಅಂತ ಅನ್ನಿಸ್ತದೆ. ಆ ಸರ್ಕಾರ ಇವತ್ತು ಯೋಗ್ಯತೆ ಇಲ್ಲ. ಕಾಂಗ್ರೆಸ್ ಸರ್ಕಾರ ಪಂಜಾಬಲ್ಲಿ ನಡೆಸೋದಕ್ಕೆ ಆ ಸರ್ಕಾರವನ್ನು ಉಚ್ಚಾಟಿಸಬೇಕು. ಒಂದು ಪ್ರಧಾನಮಂತ್ರಿಗಳಿಗೆ ರಕ್ಷಣೆ ಕೊಡಲಿಕ್ಕೆ ಆಗದೇ ಇರತಕ್ಕಂಥ ಸರ್ಕಾರ ಎಂಥ ಸರ್ಕಾರ? ಪ್ರಧಾನಮಂತ್ರಿಗಳ ಪ್ರವಾಸ ಬಂದಂಥ ಸಂದರ್ಭದಲ್ಲಿ ಪೂರ್ಣ ರಕ್ಷಣೆ ಕೊಡತಕ್ಕಂಥದ್ದು ಅಲ್ಲಿಯ ಸರ್ಕಾರದ ಜವಾಬ್ದಾರಿ. ಝೀರೋ ಟ್ರಾಫಿಕ್ ಮಾಡಿಕೊಡ್ಬೇಕಾದ್ದು ಅಲ್ಲಿಯ ಸರ್ಕಾರ ಜವಾಬ್ದಾರಿ. ಅದರಲ್ಲೂ ಪಂಜಾಬಲ್ಲಿ ವಿಶೇಷ. ಯಾಕಂದರೆ ಒಂದು ಕಡೆಯಿಂದ ಗಡಿ ಹತ್ತಿರ ಇದೆ, ಬಾರ್ಡರ್ ಪ್ಲೇಸ್ ಇರತಕ್ಕಂಥ ಜಾಗಗಳಿದ್ದಾವೆ. ಆ ಜಾಗದಲ್ಲಿ ಹೆಚ್ಚಿನ ಮುತುವರ್ಜಿ ವಹಿಸಿ ರಕ್ಷಣೆ ಮಾಡಬೇಕು. ಇವತ್ತು ನಾವು ನೋಡ್ತಾ ಇದ್ದೇವೆ, ರೈತರ ಜೊತೆ ಪೊಲೀಸರು ಆರಾಮವಾಗಿ ಚಾ ಕುಡಿತಕ್ಕಂಥ, ಪ್ರಧಾನಮಂತ್ರಿಗಳ ಮಾರ್ಗದಲ್ಲಿ ಕಾಯ್ತಕ್ಕ. ಇದು ಕಾಂಗ್ರೆಸ್ಸಿನ ಒಂದು ಹೀನ ರಾಜಕಾರಣ. ಇಂಥ ರಾಜಕಾರಣವನ್ನು ಸರಿಯಲ್ಲ. ಪ್ರಧಾನಮಂತ್ರಿ ಯಾರಾದರೂ ಅವರು ಯಾವುದೋ ಒಂದು ಪಾರ್ಟಿಗೆ ಪ್ರಧಾನಮಂತ್ರಿ ಅಲ್ಲ, ಅವರು ದೇಶದ ಪ್ರಧಾನಮಂತ್ರಿ. ಅವರ ಸೆಕ್ಯೂರಿಟಿಯನ್ನು ಕಾಯ್ತಕ್ಕಂಥ ಈ ಸರ್ಕಾರದ ಎಲ್ಲ ಮುಖ್ಯಮಂತ್ರಿಗಳ ಜವಾಬ್ದಾರಿ. ಹಾಗಾಗಿ ಕಾಂಗ್ರೆಸ್ ಸರ್ಕಾರ ವಿಫಲ ಆಗಿದೆ. ಇವತ್ತು ಸೋಲಿನ ಭೀತಿಯಲ್ಲಿ ಇವತ್ತು ಮೇಕೆದಾಟು ಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಇದು ಕಾಂಗ್ರೆಸ್ಸಿನ ಅಂತ್ಯ ಯಾತ್ರೆ.